ಎಚ್.ಡಿ. ತಾಲೂಕು ಬೇಗೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ರಹ್ಮಗಿರಿ ಹಾಡಿಯಲ್ಲಿ ರಾಮೇನಹಳ್ಳಿ ನೋರಳೆ ಸ್ವಾಮಿ ಒಡೆಯನ ಸಂಘದ ವತಿಯಿಂದ 147ನೇ ಬಿರ್ಸಾ ಮುಂಡಾ ಜಯಂತಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮವು ಕಾಳರವರ ಅಧ್ಯಕ್ಷತೆಯಲ್ಲಿ ಬುಡಕಟ್ಟು ಅರಣ್ಯ ಹಕ್ಕು ಹಾಡಿ ಸಮಿತಿಯ ನಾಮಫಲಕ ಮತ್ತು ಬಿರ್ಸಾ ಮುಂಡಾ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದರು ಮತ್ತು ಬಿರ್ಸಾ ಮುಂಡರಿಗೆ ಜೈಕಾರ ಹಾಕುವುದರೊಂದಿಗೆ ಪುಷ್ಪಾರ್ಚನೆ ಮಾಡಿ ಅತಿಥಿಗಳಿಂದ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್, ರಾಜ್ಯ ಮೂಲ ಆದಿವಾಸಿ ವೇದಿಕೆಯ ಸಂಯೋಜಕರು ಮಾತನಾಡಿ, ಇಡೀ ದೇಶದಲ್ಲಿ 147ನೇ ಭಗವಾನ್ ಬಿರ್ಸಾ ಮುಂಡಾ ಜಯಂತಿ ನಡೆಯುತ್ತಿದೆ. ನವೆಂಬರ್ 15, 1875ರಂದು ಜನಿಸಿ ಜೂನ್ 9, 1900ರಂದು ರಾಂಚಿ ಜೈಲಿನಲ್ಲಿ ಬ್ರಿಟಿಷರಿಂದ ಕೊಲ್ಲಲ್ಪಟ್ಟರು. ಈ ಕಾಡು ನೆಲ ಜಲ ರಕ್ಷಣೆಗೆ ಆದಿವಾಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು. ಅವರ ಹೋರಾಟದ ಮಾರ್ಗದಲ್ಲಿ ನಡೆಯುವ ಎಂದು ತಿಳಿಸಿದರು. ಜಯಪ್ರಕಾಶ್, ಜೆಡಿಎಸ್ ಮುಖಂಡರು, ಶಂಕರೇಗೌಡರು, ಬಿಜೆಪಿ ಮುಖಂಡರು ಮಾತನಾಡಿ, ಆದಿವಾಸಿಗಳ ಮಕ್ಕಳು ಶಿಕ್ಷಣ ಪಡೆದು ಉನ್ನತ ನೌಕರಿ ಪಡೆಯಬೇಕು. ಮನೆಗೆ ಒಬ್ಬರು ನೌಕರರು ಇದ್ದರೆ ಮನೆಯ ಒಂದು ದೀಪ ಇದ್ದಂತೆ. ಆ ದೀಪ ಮನೆಯಲ್ಲಿ ಇರುವ ಎಲ್ಲರಿಗೂ ಬೆಳಕು ಚೆಲ್ಲುವ ದಾರಿದೀಪ ಆಗುತ್ತಾರೆ, ತಮ್ಮ ಹಕ್ಕುಗಳನ್ನು ಕೇಳುವಂತಾಗುತ್ತಾರೆ ಎಂದರು. ನಾರಾಯಣಸ್ವಾಮಿ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮತ್ತು ಸುರೇಶ್ ಗೌಡ, ಪ್ರಭಾರ ಗುಂಡ್ರೆ, ವನ್ಯಜೀವಿ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತನಾಡಿ, ಹಾಡಿನಲ್ಲಿ ಕುಡಿತ, ಇಸ್ಪಿಟ್, ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗಿ ತುಂಬಾ ಕೆಟ್ಟ ಪರಿಣಾಮ ಬೀರಿ ಅಭಿವೃದ್ಧಿ ಅಸಾಧ್ಯವಾಗಿದ್ದು, ಇಲಾಖೆ ಸೌಲಭ್ಯ ಪಡೆಯಲು ಅರಿವು ಅಗತ್ಯವಿದೆ. ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಬೇಕು, ನಿಮಗೆ ತುಂಬಾ ಜವಾಬ್ದಾರಿ ಇದೆ ಎಂದರು. ಮೋದಲಿ ಮಾದಯ್ಯ, ಯಜಮಾನರು, ಚಲ್ಲಾ ವಕೀಲರು, ಡಿಎಂ ಬಸವರಾಜು, ಬಿಕೆಎಸ್ ರೇಣುಕಾ, ಅರಣ್ಯ ಸಮಿತಿ ಮಹಾದೇವ ಸ್ವಾಮಿ, ಶಿವಣ್ಣ, ಕಮ್ಮಮ್ಮ, ಸೋಮ, ಬೊಮ್ಮಿ, ಅಧ್ಯಕ್ಷರು, ಮಹಿಳಾ ಒಕ್ಕೂಟದವರು ಉಪಸ್ಥಿತರಿದ್ದರು. ವರದಿ ಮಾಲಾರ ಮಹದೇವಸ್ವಾಮಿ. ಅದು ಒಗ್ಗಟ್ಟು. ಜನ ಹಿಂದ್ಗಡೆ ನಾವು ಕರಿಬೇಕಾದ್ರೆ ಬರಬೇಕಾದ್ರೆ ಜನ ಒಗ್ಗಟ್ಟು. ಅವಾಗ ನಾವು ಹೋರಾಟ ಮಾಡಿ ಪುನಃ ಇವತ್ತು 150 ಜನಕ್ಕೆ 154 ಜನಕ್ಕೆ ನೀವು ಫಾರೆಸ್ಟ್ನವರು ನಮ್ಮನ್ನ 72ರಲ್ಲಿ ಕಾನೂನು ತಂದು ಹೊರಗಡೆ ಬಿಟ್ಟಿದ್ದಾರೆ, ನಮಗೇನು ಕೊಟ್ಟಿಲ್ಲ ಅಂತ ಹೋರಾಟ ಮಾಡಿ ಇವತ್ತು 450 ಜನ ಫಾರೆಸ್ಟ್ನಿಂದ ಬಂದಿರೋರು. ಅದರಲ್ಲಿ 154 ಜನಕ್ಕೆ ಕೊಟ್ಟವ್ರೆ, ಇನ್ನೂ ಉಳಿಕೆ ಜನಕ್ಕೆ ಕೊಟ್ಟಿಲ್ಲ. ಆಗ ಅವರು 150 ಜನಕ್ಕೆ ಭೂಮಿ ಸಿಕ್ತು. ಆವಾಗ ನಾವು ಸ್ವಲ್ಪ ಎಲ್ಲ ಭೂಮಿ ಸಿಕ್ಕಿದ ಮೇಲೆ ಕೆಲವು ಜನ ಹತ್ತಾಗಿ ಹೋದರು. ಆವಾಗ ಹೋರಾಟ ಮಾಡೋಕ್ಕೆ ಜನ ಸಪೋರ್ಟ್ ಆಗಲಿಲ್ಲ. ಹಿಂಗೆ ಮಾಡಿಕೊಂಡು ಈ ಕಾಲಕ್ಕೆ ಕಲ್ತ್ಕೊಂಡು ಬಂದಿದ್ದೀವಿ. ಒಗ್ಗಟ್ಟು ಮುಖ್ಯ. ಯಾರೇ ಆಗ್ಬೋದು, ಹಣ ಇರ್ಬೋದು. ನಮ್ಮ ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಶನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ವೀರಯೋಧ ಜಿಎಸ್ ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ, ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು.
ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನೊಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.